ಕಾಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಡತುಂದುಪ್ಪುನ 48 ದಿನಲೆದ ಸಂಧ್ಯಾ ಭಜನೆ 28 ತಾರೀಕು ಗುರುವಾರಗ್ 32ನೇ ದಿನಕ್ ದುಂಬರಿದಲು. ಶ್ರೀಮತಿ ಲೀಲಾಕ್ಷಿ ಸುರೇಶ್ ಬೊಕ್ಕ ಇಲ್ಲದಕ್ಲು ಅಸೈ ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೂ ಚಾಲನೆ ಕೊರಿಯರು. ಶ್ರೀಮತಿ ಬೊಕ್ಕ ಶ್ರೀ ಭಾಸ್ಕರ್ ಮಂಗಳಾನಗರ ನಾಟಕಲ್ ಅನ್ನದಾನ ಸೇವೆ ನಡಪಾತ್ ಕೊರಿಯರು. ಇವತ್ತು ದೀಪಾವಳಿಯನ್ನು ನಡೆಸಿಕೊಳ್ಳಲಿಕ್ಕೆ ಬಂದಿರುವಂತಹ ನಮ್ಮ ಆತ್ಮೀಯರು ಆಗಿರುವಂತಹ ಶ್ರೀಮತಿ ಲೀಲಾಕ್ಷಿ ಸುರೇಶ್ ಮತ್ತು ಮನೆಯವರ ಆಸೆ ಅವರು ಇಲ್ಲಿಗೆ ಕ್ಷೇತ್ರಕ್ಕೆ ಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ವಿಶೇಷವಾದ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಭಕ್ತಿಯ ಸ್ವಾಗತವನ್ನು ಬಯಸ್ತಾ ನಮ್ಮ ರಾಮಕೃಷ್ಣ ಅವರು ಪ್ರಧಾನ ಕಾರ್ಯದರ್ಶಿಗಳು ರಾಮಕೃಷ್ಣ ಭಟ್ಟರೆ ಅವರು ಆಗಮಿಸಿ ಶಾಲೆಯ ಗೌರವದಲ್ಲಿ ದೀಪಗಳನ್ನು ನಡೆಸಿಕೊಳ್ಬೇಕಂತ ವಿನಂತಿ ಮಾಡ್ತೇವೆ. ಮೊದಲಿಗೆ ನಮ್ಮ ಭಾಸ್ಕರಯ್ಯನವರು
ಪದವಿನಂಗಡಿ ಶ್ರೀ ಸ್ಫೂರ್ತಿ ಮಹಿಳಾ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆ ನಡಪಾತ್ ಕೊರಿಯರು.
ಧನ್ಯವಾದಗಳು.